ನರ್ಸರಿ ನಮಗೆ ಉಡುಪಿಯಿಂದ ಮ್ಯಾಂಗ್ಳೂರು ಸೈಡಲ್ಲಿ ಹೋಗುವಾಗ ಹೈವೇ ಸೈಡಿಗೆ ಪಾಂಗಳದ ಹತ್ರ ಈ ನರ್ಸರಿ ಇದೆ, ರೋಡ್ ಸೈಡಲ್ಲೇ ಇದೆ. ಇಲ್ಲಿ ನೋಡ್ಬೋದು ನೀವು ವೆರೈಟೀಸ್ ಆಫ್ ಫ್ಲವರ್ಸ್ ಉಂಟು. ಫ್ಲವರ್ ಗಿಡಗಳು, ಗುಲಾಬಿ ಗಿಡಗಳಾಗಿರ್ಬೋದು, ಗೊಂಡೆ ಹೂವು ಆಗಿರ್ಬೋದು, ನಾನಾ ವಿಧವಾದ ಹಲವಾರು ಗಿಡಗಳು ಇಲ್ಲಿ ನಿಮಗೆ ಸಿಗ್ತದೆ. ಪ್ರೈಸ್ ವೈಸ್ ಅಷ್ಟೇನು ಕಾಸ್ಟ್ಲಿ ಇಲ್ಲ, ಒಳ್ಳೆಯ ರೇಂಜಿಗೆ ಇಲ್ಲಿ ಗಿಡಗಳು ಸಿಗ್ತದೆ. ತೆಂಗಿನ ಮರ ಆಗಿರ್ಬೋದು, ಚಿಕ್ಕ ಮರದಲ್ಲಿ ಕಷಿ ತೆಂಗಿನ ಮರ, ಅದೇ ರೀತಿಯಾಗಿ ಗುಲಾಬಿ ಗಿಡಗಳು, ಅದೇ ರೀತಿಯಾಗಿ ಅಡಿಕೆ ಮರಗಳು ಸಹ ಇಲ್ಲಿ ಲಭ್ಯವಿದೆ. ಈ ನಮ್ಮ ನರ್ಸರಿಯಲ್ಲಿ ಬೇರೆ ಬೇರೆ ಥರದ ಹಣ್ಣಿನ ಗಿಡಗಳಿವೆ. ಹಲಸಿನ ಹಣ್ಣಿನ ಆಗಿರ್ಬೋದು, ಮಾವಿನ ಹಣ್ಣಿನ ಮರ ಆಗಿರ್ಬೋದು, ದೊಡ್ಡ ಮರ ಕೂಡ ಉಂಟು, ಹಾಗೆ ಸಣ್ಣ ಕಷಿದು ಕೂಡ ಉಂಟು. ಹಾಗೆಯೇ ಪೇರಳೆಯಲ್ಲಿ ಕೂಡ ಅಷ್ಟೇ ಸಣ್ಣ ಕಷಿದು ಕೂಡ ಉಂಟು. ಅವಕಾಡೋ ಆಗಿರ್ಬೋದು, ಅಂದರೆ ನಮ್ಮದು ನಾರ್ಮಲಿ ನಾವು ಬಟರ್ ಫ್ರೂಟ್ ಅಂತ ಹೇಳ್ತೀವಿ, ದಾಳಿಂಬೆ, ಹಾಗೆಯೇ ಚಿಕ್ಕು, ಬಾಳೆ ಗಿಡ, ಹೀಗೆ ಹಲವು ಬೇರೆ ಬೇರೆ ಜಾತಿಯಂಥದ್ದು ಗಿಡಗಳಿವೆ. ಅದೇ ರೀತಿಯಾಗಿ ವಾಟರ್ ಪ್ಲಾಂಟ್ ಸಹ ಇಲ್ಲಿ 2-3 ವೆರೈಟಿಯಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಔಷಧಿಗೆ ಸಂಬಂಧಪಟ್ಟ ಗಿಡಗಳಲ್ಲಿ ನೋಡುವಾಗ ಮೊರಿಂಗಾ ಆಗಿರ್ಬೋದು, ಅಥವಾ ತುಳಸಿ ಗಿಡ ಆಗಿರ್ಬೋದು, ಅಲೋವೆರಾ ಆಗಿರ್ಬೋದು, ಕಹಿಬೇವು ಆಗಿರ್ಬೋದು, ಹೀಗೆ ಔಷಧಿಗೆ ಸಂಬಂಧಪಟ್ಟ ಗಿಡಗಳು ಸಹ ಇಲ್ಲಿ ಲಭ್ಯವಿದೆ. ಅದೇ ರೀತಿಯಾಗಿ ಇಲ್ಲಿ ಏರ್ ಪ್ಯೂರಿಫೈಯರ್, ನಮ್ಮ ಇಂಡೋರ್ ಪ್ಲಾಂಟಲ್ಲಿ ಏರ್ ಪ್ಯೂರಿಫೈಯರ್ ಗಿಡ ಆಗಿರ್ಬೋದು, ಸಕ್ಸಲೆಂಟ್ಸ್ ಆಗಿರ್ಬೋದು, ಆರ್ಕಿಡ್ ಆಗಿರ್ಬೋದು ಬೇರೆ ಬೇರೆ ಥರದ್ದು, ಹಾಗೆಯೇ ವೆರೈಟೀಸ್ ಆಫ್ ಕ್ಯಾಕ್ಟಸಸ್ ಆಗಿರ್ಬೋದು, ಹಾಗೆಯೇ ಬೇಕಾದ ಹ್ಯಾಂಗಿಂಗ್, ಮನೆಯೊಳಗೆ ಬೇಕಾದ ಇಂಡೋರ್ ಹ್ಯಾಂಗಿಂಗ್ ಗಿಡಗಳಾಗಿರ್ಬೋದು, ಅದೆಲ್ಲ ಲಭ್ಯವಿದೆ ಇಲ್ಲಿ. ನಿಮಗೆ ಗಿಡಗಳಂದರೆ ಇಷ್ಟವಾ? ಖಂಡಿತವಾಗಿ ಸಹ ಇಲ್ಲಿಗೆ ಒಂದ್ಸತಿ ವಿಸಿಟ್ ಕೊಡಿ. ಯಾಕೆ ಹೇಳಿದರೆ ಎಲ್ಲ ವೆರೈಟೀಸ್ ಆಫ್ ಗಿಡಗಳು ಇಲ್ಲಿ ಲಭ್ಯವಿದೆ. ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ಅದಕ್ಕಿಂತ ಜಾಸ್ತಿ ಉಂಟು ಅಲ್ಲಿ ಗಿಡಗಳು. ನಾವೊಂದು ಚಿಕ್ಕದಾದಂಥ ವಿಡಿಯೋವನ್ನು ಮಾಡಿದ್ದೇವೆ ಇದರಲ್ಲಿ. ಇನ್ನೂ ಸಹ ಬೇಕಿದ್ದಷ್ಟು ಗಿಡಗಳಲ್ಲಿ ಉಂಟು. ಸೊ ನಿಮಗೆ ಯಾರಿಗಾದರೂ ಗಾರ್ಡನಿಂಗ್ ಮಾಡಲಿಕ್ಕೆ ಇದ್ದರೆ ಖಂಡಿತವಾಗಿ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕೆ ಹೇಳಿದರೆ ಇವರು ಗಾರ್ಡನಿಂಗ್ ಸಹ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಲ್ಯಾಂಡ್ಸ್ಕೇಪಿಂಗ್ ಆಗಿದ್ದರೆ ಅದನ್ನು ಸರಿ ಮಾಡಿಕೊಡ್ತಾರೆ. ಮೇಂಟೆನೆನ್ಸ್ ಆಗಿರ್ಬೋದು, ನಿಮ್ಮದು ಆಲ್ರೆಡಿ ಗಾರ್ಡನ್ ಇದ್ದು ಅದನ್ನು ಮೇಂಟೆನೆನ್ಸ್ ಮಾಡದೆ ಇದ್ದಿದ್ದರೆ ಅದನ್ನು ಸಹ ಮೇಂಟೆನೆನ್ಸ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಇವರು ಮಾಡಿಕೊಡ್ತಾರೆ. ಸೊ ನೀವು ಎಮ್ಮಿ ನರ್ಸರಿಗೆ ಒಂದ್ಸತಿ ಭೇಟಿ ಕೊಡಿ. ಅದೇ ರೀತಿಯಾಗಿ ಗಾರ್ಡನಿಂಗ್ ಮಾಡಲಿಕ್ಕಿದ್ರೆ ಇಲ್ಲಿ ಮೇಲೆ ಕಂಡಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 9845524780. ಅದೇ ರೀತಿಯಾಗಿ 9901287753. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.